ಕೋಡಿಕನ್ಯಾನದ ಬಿಜೆಪಿ ಕಾರ್ಯಕರ್ತರು ಹಾಗೂ ಮಿತ್ರ ವೃಂದದವರ ನೇತೃತ್ವದಲ್ಲಿ ಗೋವಿಗಾಗಿ ಮೇವು ಅಭಿಯಾನದ ಭಾಗವಾಗಿ ಕಟಾವು ಮಾಡಿದ ಹಸಿ ಹುಲ್ಲನ್ನು ನೀಲಾವರ ಗೋಶಾಲೆಗೆ ಹಸ್ತಾಂತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪೇಜಾವರ ಶ್ರೀಪಾದರು, ಕರಾವಳಿ ಭಾಗದಿಂದ ಸಾಕಷ್ಟು ಸಂಘ ಸಂಸ್ಥೆಗಳು ಗೋ ಸೇವೆಯಲ್ಲಿ ತೊಡಗಿದ್ದು ಶ್ಲಾಘನೀಯ ಎಂದರು. ಈ ವೇಳೆ ಗೋವಿಗಾಗಿ ಮೇವು ಅಭಿಯಾನದ ಸಂಚಾಲಕರಾದ ಪೃಥ್ವಿರಾಜ್ ಶೆಟ್ಟಿ ಬಿಲ್ಲಾಡಿ, ಮಹಾಬಲ ಕುಂದರ್ ಕೋಡಿಕನ್ಯಾನ, ಪ್ರಭಾಕರ್ ಮೆಂಡನ್, ಲೋಕೇಶ್ ಮೆಂಡನ್, ಸುರೇಂದ್ರ ಪೂಜಾರಿ ಹಾಗೂ ಇನ್ನಿತರ ಹಿರಿಯರು ಉಪಸ್ಥಿತರಿದ್ದರು. ಮಾರ್ಗದರ್ಶನದೊಂದಿಗೆ ಗೋವಿಗಾಗಿ ಮೇವು ಅಭಿಯಾನ ಈಗಾಗಲೇ 50 ದಿನಗಳನ್ನು ದಾಟಿ ಯಶಸ್ವಿಯಾಗಿ ಹೋಗ್ತಾ ಇದೆ. ಉಡುಪಿ ಜಿಲ್ಲೆಯ 200ಕ್ಕೂ ಹೆಚ್ಚು ಸಂಘ ಸಂಸ್ಥೆಗಳು ಇದರಲ್ಲಿ ಭಾಗಿಯಾಗಿದೆ ಅಂತ ಹೇಳಲಿಕ್ಕೆ ನಮಗೆ ಈ ಸಂದರ್ಭದಲ್ಲಿ ಸಂತೋಷವಾಗ್ತದೆ. ಹಾಗೆ ಇವತ್ತು ಎಲ್ಲ ನಮ್ಮ ಕೋಡಿಕನ್ಯಾನದ ಎಲ್ಲ ಹಿರಿಯರು ಎಲ್ಲರೂ ಸೇರಿಕೊಂಡು, ಮಹಾಬಲಿಕುಂದರು ಹಾಗೂ ಎಲ್ಲ ಹಿರಿಯರು ಸೇರಿಕೊಂಡು, ಸುರೇಂದ್ರಣ್ಣ ಎಲ್ಲ ಹಿರಿಯರು ಸೇರಿಕೊಂಡು ಇವತ್ತು ನಾವು ಈ ಒಂದು ಅಭಿಯಾನದಲ್ಲಿ ಪಾಲ್ಗೊಳ್ಳುತ್ತೇವೆ. ಹಾಗೆ ಅವರು ನಿನ್ನೆ ಹೇಳಿದರು, ಇನ್ನು ನಮ್ಮ ಸುತ್ತಮುತ್ತ ಇರತಕ್ಕಂಥ ಕರಾವಳಿ ಭಾಗದ ಎಲ್ಲ ಸಂಘಟನೆಗಳನ್ನು ನಾವು ಸಂಪರ್ಕ ಮಾಡಿಕೊಡ್ತೇವೆ, ಅವರೆಲ್ಲರ ಹತ್ರ ಕೂಡ ಅಭಿಯಾನಕ್ಕೆ ನಾವು ಭಾಗಿಯಾಗಲು ಹೇಳ್ತೇವೆ ಅಂತಕ್ಕಂಥ ಒಂದು ಮಾತನ್ನ ನಮ್ಮ ಹಿರಿಯರು ಹೇಳಿದರು. ಅವರೆಲ್ಲರ ಒಂದು ಮಾರ್ಗದರ್ಶನ ಸಹಕಾರ ಇದ್ದಲ್ಲಿ